ಸಾಮಾನ್ಯ ಒಬ್ಬ ವ್ಯಕ್ತಿ ಭಾಷಣ ಮಾಡಿದ್ರೆ ಕೇಸ್ ಹಾಕ್ತೀರಿ, ಜಾಮೀನು ರಹಿತ ಕೇಸ್ ಹಾಕ್ತೀರಿ. ಇಂತಹ ಪಾಪಿಗಳು, ತಾಯಿಯನ್ನು ಕೊಲ್ಲುವುದಕ್ಕೆ ಹೆಸದ ಪಾಪಿಗಳು, ತಾಯಿಯನ್ನು ಬಿಡದ ಪಾಪಿಗಳು ಗೋವನ್ನು ಹತ್ಯೆ ಮಾಡಿದ್ದಾರೆ, ಮಾಂಸ ಮಾಡಿದ್ದಾರೆ, ಬಿಸಾಡಿದ್ದಾರೆ. ಸರಕಾರಕ್ಕೊಂದು ನನ್ನ ವಿನಂತಿ, ಈ ಸರಕಾರದ ನಿರೀಕ್ಷೆ ಮಾಡುವುದಿಲ್ಲ, ಆದರೆ ಅವರಿಗಾದ ಕಾರಣ ನನ್ನ ವಿನಂತಿಯನ್ನು, ನನ್ನ ಆಗ್ರಹವನ್ನು ಕರ್ನಾಟಕ ಸರ್ಕಾರ ಸ್ವೀಕಾರ ಮಾಡಬಹುದು ಅಂತ ಯೋಚನೆ ಮಾಡುತ್ತೆ. ಇವತ್ತು ಯಾಕೆ ಗೋವನ್ನು ಹತ್ಯೆ ಮಾಡಿದ್ದಾರೆ? ಆಹಾರ ನಮ್ಮ ಜನ್ಮಸಿದ್ಧ ಹಕ್ಕು. ಯಾವ ಆಹಾರವನ್ನು ಬೇಕಿದ್ರೂ ನಾನು ಸೇವಿಸಬಹುದು, ಅದು ನನಗೆ ಬಿಟ್ಟದ್ದು. ನಿನ್ನ ಮಗಳನ್ನು ಕೊಂದು ಮಾಂಸ ಮಾಡಿ ತಿನ್ನು, ನಿನ್ನ ತಾಯಿ ಮುದುಕಿ ತಾಯಿಯನ್ನು ಕೊಂದು ಮಾಂಸ ಮಾಡಿ ತಿನ್ನು, ಅದು ನಿನ್ನ ಸ್ವಾತಂತ್ರ್ಯ ಅಂತ ಇಟ್ಟುಕೋ. ಆದರೆ ಹಿಂದೂ ಸಮಾಜದ ಶ್ರದ್ಧೆಯ ಕೇಂದ್ರ ಗೋವು, ಹಿಂದೂ ಸಮಾಜದ ಶ್ರದ್ಧಾ ಬಿಂದು ಗೋವು. ಗೋವನ್ನು ಹತ್ಯೆ ಮಾಡಿದ್ರೆ ಹಿಂದೂ ಸಮಾಜ ಸಹಿಸುವುದಿಲ್ಲ. ಅದಕ್ಕಾಗಿ ಸರಕಾರಕ್ಕೊಂದು ನಮ್ಮ ಬೇಡಿಕೆ ಏನು, ಇವತ್ತು ಜರ್ಸಿ ಗೋವುಗಳು ಅದು ಸ್ಥಳೀಯ ಸ್ವದೇಶಿ ಗೋವುಗಳಲ್ಲ, ಆ ಗೋವುಗಳು ಹಂದಿಯಿಂದ ಇಂಜೆಕ್ಷನ್ ಮೂಲಕ ಹುಟ್ಟಿದಂತಹ ಕರುಗಳು. ಹಂದಿಯ ಹೆಸರು ಹೇಳಿದ್ರೆ ಅವರಿಗೆ ಅಪಮಾನ, ಹಂದಿಯ ಮಾಂಸ ತಿಂದ್ರೆ ಏನಾಗುವುದಿಲ್ಲಲ್ಲ. ಅದಕ್ಕಾಗಿ ಸರ್ಕಾರಕ್ಕೆ ನಮ್ಮ ಆಗ್ರಹ, ಎಲ್ಲರಿಗೂ ಯಾರೆಲ್ಲ ಗೋಮಾಂಸ ತಿಂತಾರೋ ಅವರು ಕದಿಯುವುದು ಬೇಡ, ಇನ್ನು ಮುಂದೆ ಅವರು ದರೋಡೆ ಮಾಡುವುದು ಬೇಡ, ಯಾರ್ಯಾರ ಮನೆಯ ಹಟ್ಟಿಯಲ್ಲಿರುವ ದನವನ್ನು ತಕೊಂಡು ಬಂದು ಹತ್ಯೆ ಮಾಡುವುದು ಬೇಡ, ಅವರೆಲ್ಲರಿಗೂ 2 ಹಂದಿ ಮರಿಗಳನ್ನು ಕೊಡಿ. ಹಿಂದೂ ಸಮಾಜದ ಭಾವನೆಗಳಿಗೆ ಆಘಾತ ಮಾಡಿ, ಹಿಂದೂ ಸಮಾಜದ ಶ್ರದ್ಧಾ ಬಿಂದುವಿಗೆ ಆಘಾತ ಮಾಡಿ, ಹಿಂದುವಿನ ಮನಸ್ಸಿಗೆ ನೋವು ಮಾಡಿ ಬದುಕುತ್ತಾ ಇದ್ದಾರಲ್ಲ, ಅವರಿಗೆ 2 ಹಂದಿಯ ಕರುಗಳನ್ನು, ಹಂದಿ ಕುರ್ಲೆ ಹಂದಿಯ ಮರಿಗಳನ್ನು ಕೊಡಿ. ಅವರು ಬದುಕಲಿ. ಏನು ತಿಂದ್ರೂ ಬದುಕುವವರು, ಹಂದಿ ಮಾಂಸ ತಿಂದ್ರೆ ಏನೂ ಆಗುವುದಿಲ್ಲ. ಅದಕ್ಕಾಗಿ ಸರ್ಕಾರಕ್ಕೆ ಆಗ್ರಹ ಪೂರ್ವಕವಾದ ವಿನಂತಿ, ಯಾರೆಲ್ಲ ಗೋಭಕ್ಷಕರಿದ್ದಾರೋ, ಇಡೀ ಸಮುದಾಯವನ್ನೇ ಹೇಳುವುದಿಲ್ಲ, ಅನೇಕ ಮಂದಿ ಮುಸಲ್ಮಾನರು ಗೋವಿನ ರಕ್ಷಣೆ ಮಾಡ್ತಾರೆ, ಗೋವನ್ನು ಸಾಕ್ತಾ ಇದ್ದಾರೆ. ಅವರು ಗೋಮಾಂಸ ಭಕ್ಷಣೆ ಮಾಡುವುದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇವೆ, ಗೋಮಾಂಸ ಭಕ್ಷಕರಿಗೆ 2 ಹಂದಿ ಮರಿಗಳನ್ನು ಕೊಡಿ. ಇದು ಸರ್ಕಾರಕ್ಕೆ ಆಗ್ರಹ. ಈ ಆಗ್ರಹವನ್ನು ಸರ್ಕಾರ ಸ್ವೀಕಾರ ಮಾಡಬಹುದು ಏನೋ ಒಂದು ಒಳಗಿಂದ ವಿಶ್ವಾಸ ಇದೆ. ಯಾಕೆಂದ್ರೆ ಅವರಿಗೆ ಶಾದಿ ಭಾಗ್ಯ ಉಂಟು, ಏನೆಲ್ಲ ಭಾಗ್ಯಗಳುಂಟು, ನಾನು ಹೇಳುವುದಿಲ್ಲ ಇಲ್ಲಿ ಅದನ್ನು. ಎಲ್ಲಾ ಭಾಗ್ಯವನ್ನು ಕೊಟ್ಟಂತಹ ಸಿದ್ದರಾಮಯ್ಯವರು ಈ ಭಾಗ್ಯವನ್ನೊಂದು ಕರುಣಿಸಿ ಅಂತ ಕೇಳ್ತಾ, ನಮ್ಮ ಹೋರಾಟ ನಿತ್ಯ ನಿರಂತರವಾಗಿ ಹಿಂದೂ ಸಮಾಜ ನಿಶ್ಚಯ ಮಾಡಬೇಕು. ಕೇವಲ ಇಲ್ಲಿ ಬೊಬ್ಬೆ ಹಾಕಿ ಭಾಷಣ ಮಾಡಿದ್ದರಿಂದ ಏನೋ ಪ್ರಯೋಜನ ಇಲ್ಲ. ನಮ್ಮ ಹೃದಯದಲ್ಲಿ ಆ ಗೋಮಾತೆಯನ್ನು ಪ್ರತಿಷ್ಠಾಪನೆ ಮಾಡೋಣ. ಗೋವಿನ ರಕ್ಷಣೆಗಾಗಿ ಮುಂದಿನ ದಿನಗಳಲ್ಲಿ ಬರತಕ್ಕಂಥ ಎಲ್ಲ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗೋಣ. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ, ಬೋಲೋ ಭಾರತ್ ಮಾತಾ ಕಿ. ಪೊಲೀಸ್ ಇಲಾಖೆ ಇಂಥ ಏನು ಪ್ರೇಮಿಗಳ ಮನಸ್ಸಿನ ಭಾವನೆಗೆ ಕುತ್ತು ತರುವಂತ ಕೆಲಸ ಮಾಡಿದ್ರೆ ಇಡೀ ಹಿಂದೂ ಸಮಾಜ ಎದ್ದು ನಿಲ್ತದೆ ಎನ್ನುವಂತ ಒಂದು ಸಣ್ಣ ಸಂದೇಶವನ್ನು ಬಹುಶಃ ನಾವು ಇವತ್ತು ಪೆರ್ನೆಯಿಂದ ಕೊಡ್ತಾ ಇದ್ದೇವೆ ಬಂಧುಗಳೇ. ಇವತ್ತು ಆ ಗೋಹತ್ಯೆ ಕಾಯ್ದೆ ಬಂದ ನಂತರ ಬಹಳಷ್ಟು ಕಾನೂನಿನಲ್ಲಿ ಏನು ಸೆಕ್ಷನ್ಗಳನ್ನು ಹಾಕಿ ಅವರನ್ನು ನಿರಂತರ ಬಂಧಿಸುವಂತ ಕೆಲಸವನ್ನು ಮಾಡಬಹುದು. ಆದರೆ ಪೊಲೀಸ್ ಇಲಾಖೆ ಇವತ್ತು ಅದನ್ನು ಮಾಡ್ತಾ ಇಲ್ಲ. ಪೊಲೀಸ್ ಇಲಾಖೆ ಇವತ್ತು ಯಾರು ಆ ಅಕ್ರಮ ಕಸಾಯಿಖಾನೆಗಳಿದೆಯೋ ಇದರ ಮೇಲೆ ರೈಡ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇಲ್ಲ. ಇವತ್ತು ಗ್ರಾಮದಲ್ಲಿ ಅಕ್ರಮ ಕಸಾಯಿಖಾನೆಗಳು ಆರಂಭ ಆಗಿದೆ. ಬಹುಶಃ ಅದಕ್ಕೆ ಈ ಸರ್ಕಾರದ ಪ್ರೋತ್ಸಾಹವೇ ಕಾರಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂತಹ ಒಂದು ಸನ್ನಿವೇಶದಲ್ಲಿ ಇವತ್ತು ದೇಜಪ್ಪ ಮೂಲ್ಯರ ಮನೆಯಿಂದ ಏನು ಕಳವಾಗಿ ಆ ಒಂದು ದನದ ಹತ್ಯೆ ಆಗಿದೆ, ಇದನ್ನು ಖಂಡಿಸುವಂತದ್ದು ಇಡೀ ಸಮಾಜದ ಒಂದು ಕರ್ತವ್ಯದ ನೆಲೆಯಲ್ಲಿ ಮತ್ತೊಮ್ಮೆ ಪೊಲೀಸ್ ಇಲಾಖೆಗೂ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಮತ್ತು ಸರ್ಕಾರಕ್ಕೂ ಎಚ್ಚರಿಕೆ ಕೊಡುವ ಕೆಲಸವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಇಂತಹ ಕುಕೃತ್ಯಗಳನ್ನು ಸರಿಯಾಗಿ ನಿಭಾವಣೆ ಮಾಡದೇ ಇದ್ದರೆ ಹಿಂದೂ ಸಮಾಜದ ಕಾರ್ಯಕರ್ತರದಕ್ಕೆ ಆ ಕುಕೃತ್ಯಗಳನ್ನು ನಿಲ್ಲಿಸಲಿಕ್ಕೆ ಬದ್ಧರಾಗಿದ್ದಾರೆ ಎನ್ನುವಂತ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಟ್ಟು ಬಹುಶಃ ಇಂತಹ ಚಳುವಳಿ ನಿರಂತರ ಚಳುವಳಿಯಾಗಿ ಮೂಡಿಬರಲಿ. ಗೋವನ್ನು ರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ಮೆಲ್ಲರದು ಅಂತ ಹೇಳ್ತಾ ನಾನು ಮಾತನಾಡಿದ್ದೇನೆ. ಜೈ ಹಿಂದ್.
ನಾವು ನಿಂತಾಗ ಆ ದೈವನ ಬೇರೆ ಪ್ರಾರ್ಥನೆ ಮಾಡ್ತೇವೆ ಕೆಲವು ದಿನದ ಬುಕ್ಕ ಅವೇ ಪರಿಸರದ ಅಡಪೇರೆ ಬರೋದು ಏರುನಾಡೋದು ಚಿತ್ರವನ್ನು ಹಂಚಿವೆ ನೋಡಿದಾಗ ಬೆತ್ತ ಆ ಜಗತ್ತು ಇದು ದೈವದ ಅಪ್ಪಣೆ ಅಂತ ನಾಡಿ ಇನ್ನು ನಮ್ಮ ಪ್ರಾರ್ಥನೆ ಮತದಾನ ಮಾಡ್ತದೆ ಉಚ್ಚರಾದಾಗ ಕುಟುಂಬ ನಾಶ ಆವಡು ಬಂದೊಂದು ಇನ್ನಿತ ನಮ್ಮ ಈ ಪ್ರತಿಭಟನಾ ಸಭೆಗೆ ಆಗಮನಿಸಿದ ನಮ್ಮ ಹಿಂದೂ ಜಾಗರಣ ವೇದಿಕೆದ ಜಿಲ್ಲಾ ಸಂಯೋಜಕರಾಯನ ನರಸಿಂಹ ಮೇರೆಗೆ ನಮ್ಮ ಮುಳ್ಸೇನ ಮಾತಾಡ ಪರವಾದ ಪ್ರೀತಿ ಪೂರ್ವಕ ಸ್ವಾಗತವಿದೆ. ಅಂಜನೆ ನಮ್ಮ ಹಿಂದೂ ಮುಖಂಡರಾಯನ ಶ್ರೀಯುತ ಅನಿಲ್ ಕುಮಾರ್ ಪುತ್ತಿರ ಮೇರೆಯಿಂದ ಪ್ರೀತಿ ಪೂರ್ವಕ ಸ್ವಾಗತ. ಅಂಜನೆ ಧನರಾಜ್ ಭಟ್ ಉಳ್ಳೇರು, ರಾಧಾಕೃಷ್ಣ ಅಡ್ಡಂತೆಯರು ಉಳ್ಳೇರು, ದಯಾನಂದ ಉಳ್ಳೇರು, ನಮ್ಮ